ಇವರು ಆಗಮಿಸಲಿದ್ದಾರೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಮುನ್ನೂರು ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಯುತ ವಿಲ್ಫ್ರೆಡ್ ಡಿಸೋಜಾ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀಯುತ ಪಾಪಭೋವಿ ಸರ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಟ್ಟಡದ ಈ ವಿಭಾಗದ ಈ ಉದ್ಘಾಟನೆಯನ್ನು ಮಾಡಿದಂಥ ಶಿಶುಪಾಲನಾ ಕೇಂದ್ರ ಉದ್ಘಾಟನೆ ಮಾಡಿದಂತಹ ಶಾಸಕರನ್ನು ವೇದಿಕೆಗೆ ಆಹ್ವಾನಿಸುತ್ತಾ, ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀಯುತ ವಿಲ್ಫ್ರೆಡ್ ಡಿಸೋಜಾ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಾ, ಹಾಗೆಯೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀಯುತ ಪಾಪಭೋವಿ ಸರ್ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದಂತಹ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದಂತಹ ಶ್ರೀಯುತ ಹರೀಶ್ ಕುಮಾರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಮುನ್ನೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ಶ್ರೀಯುತ ರವೀಂದ್ರ ರಾಜೀವ್ ನಾಯ್ಕ್ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ನಮ್ಮ ದುರ್ಗಾವಾಹಿನಿ ಮಹಿಳಾ ಮಂಡಳದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮವನ್ನು ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ಇವರು ನಿರ್ವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಶಶಿಕಲಾ ಮೇಡಮ್ ಇವರಿಂದ. ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ನಮ್ಮ ದುರ್ಗಾವಾಹಿನಿ ಮಹಿಳಾ ಮಂಡಲ ಅಧ್ಯಕ್ಷೆ ಶ್ರೀಮತಿ ಧನಲಕ್ಷ್ಮಿ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ದುರ್ಗಾವಾಹಿನಿ ಮಹಿಳಾ ಮಂಡಳ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಸಂಸ್ಥೆ. ಈ ಸಂಸ್ಥೆ ಆರಂಭವಾಗಬೇಕಿದ್ರೂ ಕೂಡ ಮಾನ್ಯ ಶಾಸಕರಾದಂಥ UT ಖಾದರ್ ಅವರ ನಮಗೆ ಭಾಳಷ್ಟು ಆ ಸಮಯದಲ್ಲಿ ಸಹಾಯ ಹಸ್ತಾ ಇದೆ. ಅದನ್ನು ನಾವು ಸದಾ ನೆನಪಿಸ್ಕೊಳ್ತೇವೆ ಸರ್. 50,000 ಕ್ಯಾಶನ್ನು ಕೊಟ್ಟು ನನಗೆ ಪ್ರಥಮವಾಗಿ ಈ ಸಂಸ್ಥೆಯನ್ನು ಕಟ್ಟಬೇಕಿದ್ರೆ ನನಗೆ ಸಂಪೂರ್ಣ ಸಹಕಾರ ನೀಡಿದಂಥವ್ರು ಇಲ್ಲಿಯ ಶಾಸಕರು. ಅದಕ್ಕೆ ಆ 22 ವರ್ಷಗಳ ಪಯಣ ನಮ್ಮದು
ಹೋಗ್ತಾ ಇದೆ. ಸರ್, ಪ್ರಾಸ್ತಾವಿಕವಾಗಿ ಹೇಳಬೇಕಿದ್ರೆ ಈ ಬಗ್ಗೆ, ಈ ಶಿಶುಪಾಲನಾ ಕೇಂದ್ರದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ನಮ್ಮ ಡಿ ಡಿ ಅವರಾಗಿರ್ಬೋದು, ಮಂಜುಳಾ ಮೇಡಮ್ ಅವರಾಗಿರ್ಬೋದು, ಒಂದ್ಸಲ ಮೊನ್ನೆ ತಾನೇ ಒಂದು ಪ್ರಸ್ತಾವಕ್ಕೆ ಬಂತು. ಈಗಾಗಲೇ ನಮ್ಮಲ್ಲಿ ಡಿಲೈಟ್ ಕೋಚಿಂಗ್ ಅಂತೇಳಿ ಕೋಚಿಂಗ್ ಕ್ಲಾಸ್ ನಡೀತಾ ಇದೆ. ತಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ಇಲ್ಲಿ ಸಂಜೆ ಆ ಒಂದು ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಸುಮಾರು 60 ಮಕ್ಕಳಿದ್ದಾರೆ. ಇಲ್ಲಿ ಸಂಜೆ ನಮಗೆ ಬಹಳ ಖುಷಿ ಅಂತ ಹೇಳಲಿಕ್ಕೆ ಇದ್ದರೆ, ನಮ್ಮ ಮುಸ್ಲಿಂ ಸಹೋದರ ಟೀಚರ್ಗಳೇ ಒಂದು 6 ಜನ ಇದ್ದಾರೆ. ಸಂಜೆ 4ರಿಂದ 8 ಗಂಟೆ ತನಕ ಇಲ್ಲಿ ಕ್ಲಾಸ್ ಕೊಡ್ತಾರೆ. ಇಲ್ಲಿ ಆರೋಗ್ಯ ಶಿಬಿರ ಇರ್ಬೋದು, ಮತ್ತು ಬೇರೆ ಬೇರೆ ಆಟೋಟಗಳಿರ್ಬೋದು, ಬೇರೆ ಬೇರೆ ಶೈಕ್ಷಣಿಕವಾಗಿ ನಮ್ಮ ಸಂಸ್ಥೆ ಇಲ್ಲಿ ರಾಜಕೀಯ ರಹಿತವಾಗಿ ಕೆಲಸ ಮಾಡ್ತಾ ಇದೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಈ ಸಂಸ್ಥೆಯಲ್ಲಿ ಎಲ್ಲ ರಾಜಕೀಯವೂ ಇದ್ದಾರೆ, ಧಾರ್ಮಿಕವಾಗಿ ಎಲ್ಲ ರೀತಿಯ ಜನರು ಕೂಡ ಇದ್ದಾರೆ. ವಿಶೇಷವಾಗಿ ನಮ್ಮ ಸೌಭಾಗ್ಯ ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮೂಲಕ ಶಿಶುಪಾಲನಾ ಕೇಂದ್ರಕ್ಕೆ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ಇಲಾಖೆಗೆ ಮತ್ತು ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ಯು ಟಿ ಖಾದರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದು ಮುಂದೆ ಕೂಡ ಅವರಲ್ಲಿ ತುಂಬ ಬೇಡಿಕೆಗಳಿದೆ. ನಾನು ಹೇಳಿದೆ, ಆ ಬೇಡಿಕೆಗಳನ್ನು ಖಂಡಿತ ಈ ಹಿಂದೆ ನಿರ್ವಹಿಸಿದ್ದಾರೆ, ಮುಂದೆ ನಿರ್ವಹಿಸ್ತಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶ್ರುತಿ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ಸದಾ ಸಾಮಾಜಿಕ ಕಳಕಳಿಯ ಜೊತೆಗೆ 300 ಗ್ರಾಮ ಪಂಚಾಯತ್ನ ಪ್ರಥಮ ನಮ್ಮ ಅಧ್ಯಕ್ಷರಾಗಿರುವಂಥವರು, ಸದಾ ನಮ್ಮ ಸಂಸ್ಥೆಯ ಜೊತೆ ಯಾವುದೇ ಕಾರ್ಯಕ್ರಮ ಸಂಪೂರ್ಣ ಸಹಕಾರ ನೀಡುವಂತಹ 300 ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಲ್ಫ್ರೆಡ್ ಡಿಸೋಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮತಿ ಶಕುಂತಲಾ ಇವರು ಅವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಉಪನಿರ್ದೇಶಕರಾದಂಥ ಪಾಪ ಬೋವಿ ಸರ್ ಅವರು. ಸರ್, ಒಂದಷ್ಟು ಒತ್ತಡಗಳಿತ್ತು ಮೊನ್ನೆಯಿಂದ ಈ ಸಂಸ್ಥೆಯನ್ನು, ಅಂದರೆ ಇಮಿಡಿಯೇಟ್ ಅವರಿಗೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅವರಿಗೆ ಮೇಲಿಂದ ಆದೇಶ ಬರೋದ್ರಿಂದ ನಾವೇ ಹೇಳಿದೆವು PM ಪ್ರೋಗ್ರಾಮ್ ಮುಗಿಲಿ, ಶಾಸಕರುಗಳೆಲ್ಲ ಸಿಗ್ತಾ ಇಲ್ಲ. ಆದರೂ ಕೂಡ ಶಾಸಕರಲ್ಲಿ ಕೇಳಿಕೊಂಡು ಸಂಪೂರ್ಣ ಇವತ್ತಿನ ಏನು ಕಾರ್ಯಕ್ರಮ ಇದೆ ಅದನ್ನೆಲ್ಲ ನಮ್ಮ ನಿರ್ದೇಶಕರ ಮುಖಾಂತರವೇ ಮಾಡಿರುವಂಥದ್ದು. ನಮ್ಮದು ಸಂಸ್ಥೆ ಮಾತ್ರ ಇಲ್ಲಿರುವಂಥದ್ದು. ನಮಗೆ ಸಂಪೂರ್ಣ ಸಹಕಾರದ ಜೊತೆಗೆ ನಮಗೆ ಈ ಸಂಸ್ಥೆಯನ್ನು ಆರಂಭಿಸಲಿಕ್ಕೆ ಒಂದು ವಿಶೇಷ ಸಹಕಾರ ನೀಡಿದಂತಹ ಉಪನಿರ್ದೇಶಕರಾದಂಥ ಪಾಪ ಬೋವಿ ಸರ್, ಇವರಿಗೆ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಮತಿ ಸತ್ಯ ಇವರವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಈ ಒಂದು ಇಲಾಖೆಯ ನಮ್ಮ ಯೋಜನಾಧಿಕಾರಿಗಳಾದಂಥ ಹರೀಶ್ ಅವರಿದ್ದಾರೆ. ಸದಾ ಸರಳ ಸಜ್ಜನಿಕೆಯ ಬಹಳ ಮೌನವಾದಂಥವರು, ಮಾತ್ರ ಕೃತಿಯಲ್ಲಿ ಲೇಸು ಮಾತಿಗಿಂತ ಕೃತಿ ಅಂತೇಳಿ ನಮ್ಮ ಜೊತೆ ಕ್ಲಪ್ತ ಸಮಯಕ್ಕೆ ಬಂದು ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಶಿಕಲಾ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 300 ಗ್ರಾಮ ಪಂಚಾಯತಿಗೆ ಒಂದು ಹೊಸ ಅಧ್ಯಾಯವನ್ನು ಬರೆದವರು ಯಾರಂತ ಹೇಳಿದರೆ, ನಮ್ಮ 300 ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸನ್ಮಾನ್ಯ ರಾಜೀವ್ ನಾಯ್ಕ್ ಅವರು. ರವೀಂದ್ರ ರಾಜೀವ್ ನಾಯ್ಕ್ ಅವರು ಬಂದ ಮೇಲೆ ನಮ್ಮ 300 ಗ್ರಾಮ ಪಂಚಾಯತಿಗೆ ವಿಶೇಷ ಒಂದು ಗರಿ ಬಂದಿದೆ, ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ, ಅಭಿವೃದ್ಧಿ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಬಂದಂಥ ಎಲ್ಲ ತಾಯಂದಿರನ್ನು, ಅದೇ ರೀತಿ ನಮ್ಮ ವಿಶೇಷವಾಗಿ ಈ ಒಂದು ವಲಯದ ಸೂಪರ್ವೈಸರ್ ಆಗಿರುವಂಥ ಸೀತಾ ಮೇಡಮ್ ಅವರು ಕಾರ್ಯಕ್ರಮದ ಒತ್ತಡ ಇದ್ಕೊಂಡು ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲ ವಲಯದ ಅಂಗನವಾಡಿ ಕಾರ್ಯಕರ್ತರು, ತಾಯಂದಿರು ಮತ್ತು ಬಂದಿರುವಂಥ ಎಲ್ಲರನ್ನ, ಸಂಜೀವಿನಿ ನೆಟ್ವರ್ಕಿನ ಬಬಿತಾ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನ ಮತ್ತೊಮ್ಮೆ ಮೊಗದೊಮ್ಮೆ ಸ್ವಾಗತಿಸುತ್ತಾ, ಅದೇ ರೀತಿ ಪಂಚಾಯಿತಿಯ ಸಿಬ್ಬಂದಿಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸುತ್ತಾ, ಸರ್, ಮುಂದಿನ ದಿನಗಳಲ್ಲಿ ಶಿಶುಪಾಲನಾ ಕೇಂದ್ರಕ್ಕೆ ನಮಗೆ ಅಷ್ಟು ಸಿಕ್ಕಿದೆ, ಅನುದಾನ ಬಂದಿಲ್ಲ. ಶಾಸಕರು ಆದಷ್ಟು ಬೇಗ ಇದನ್ನು ಫಾಲೋಅಪ್ ಮಾಡಬೇಕು. ನಮ್ಮ 25 ವರ್ಷ ಹತ್ತಿರ ಬರ್ತಾ ಇದೆ. ಸೊ ಆ 25 ಬೆಳ್ಳಿ ಹಬ್ಬದ ಸಂಭ್ರಮ ಬರ್ತಾ ಇದೆ ಸರ್. ಆ ದಿವಸ 50 ಕೊಟ್ರಿ, ಈ ಸಲ ಬೆಳ್ಳಿ ಹಬ್ಬದ ಸಂಭ್ರಮ ತಮ್ಮ ಮೂಲಕವೇ ಆಗುವಂತೆ ಆಗಲಿ. ಜೊತೆಯಲ್ಲಿ ತುಂಬ ಬೇಡಿಕೆಗಳು ಇದೆ ನಮಗೆ ಮಹಿಳೆಯರ ಪರವಾಗಿ, ಸ್ವಂತಕ್ಕೆ ಏನಿಲ್ಲ. ಸೊ ನೀವು ಸದಾ ನಮ್ಮ ಜೊತೆ ಸ್ಪಂದಿಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಕೂಡ ಈ ಶಿಶುಪಾಲನಾ ಕೇಂದ್ರ ಮತ್ತು ಎಲ್ಲ ಸ್ಥಳೀಯ ನಮ್ಮ ಸಂಸ್ಥೆಗಳಿಗೆ ತಮ್ಮ ಒಂದು ಸಹಕಾರ ಇರಲಿ ಎಂಬುದರ ಜೊತೆಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. असतो मा सद्गमया तमसो मा ज्योतिर्गमया मृत्युर्मा अमृतं गमया ಓಂ ಶಾಂತಿ ಶಾಂತಿ ಶಾಂತಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರ ಸರ್ಕಾರ
ಶಿಶುಪಾಲನೆ ಕೇಂದ್ರ ಯಾವುದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದರೆ, ಯಾರೆಲ್ಲ ತಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ತಾರೆ ಆವಾಗ ಮಕ್ಕಳು ಮನೆಯಲ್ಲಿದ್ದಾಗ ಜನಸಾಮಾನ್ಯ ಬಡವರಲ್ಲಿ ಅವರು ಇಲ್ಲಿ ಮನೇಲಿ ಯಾರು ಇರುವುದಿಲ್ಲ, ಕೆಲಸದವರು ಇರಲಿಕ್ಕೆ ಅವರಿಗೆ ಆಗುವ ಸಾಧ್ಯವೂ ಇಲ್ಲ, ಬೇರೆ ಕಡೆ ಬಿಡುವಂಥ ಅವಕಾಶವೂ ಕೂಡ ಇಲ್ಲ. ಈ ಸಂದರ್ಭದಲ್ಲಿ ತಂದೆ ತಾಯಂದಿರು ನೆಮ್ಮದಿಯಿಂದ ತನ್ನ ಕೆಲಸ ನಿರ್ವಹಿಸಿಕೊಂಡು ಬಂದು ಆ ಸಣ್ಣ ಸಣ್ಣ ಮಕ್ಕಳನ್ನು ಬಹುಶಃ ಅತ್ಯಂತ ಸತ್ವಾಗಿ ಬೆಳೆಸಿಕೊಳ್ಳುವಂಥ ಅವಕಾಶಕ್ಕೆ ಬೇಕಾಗಿ ಶಿಶುಪಾಲನೆ ಕೇಂದ್ರದಲ್ಲಿ ಬೆಳಿಗ್ಗೆ ಬಂದು ಬಿಟ್ಟರೆ ಇಲ್ಲಿ ಅವರ ಆರೈಕೆಯನ್ನು ಮಾಡಿಕೊಂಡು ಸಂಜೆ ಹೊತ್ತು ಮನೆಗೆ ಹೋಗುವಾಗ ಇಲ್ಲಿಂದ ಕರ್ಕೊಂಡು ಹೋಗುವಂಥ ಉದ್ದೇಶ ಇದು. ಬಹುಶಃ ಹಿಂದೆ ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಕ್ರಸ್ಟ್ ಅಂತೇಳಿ ಬಹುಶಃ ಪ್ರೈವೇಟ್ ಆಗೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದು ಜನಸಾಮಾನ್ಯ ಮತ್ತು ಕಾರ್ಮಿಕರ ಮಕ್ಕಳಿಗೆ ಈ ಸವಲತ್ತು ಇರುವುದಿಲ್ಲ. ಇದನ್ನು ನೋಡಿಕೊಂಡು ಸರ್ಕಾರ ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವತ್ತು ಎಲ್ಲ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಶಿಶುಪಾಲನೆ ಕೇಂದ್ರ ಇವತ್ತು ಆಗಿದೆ. ಉಳ್ಳಾಲ ತಾಲೂಕನ್ನು ನಾವು ನಿರ್ಮಾಣ ಮಾಡಿದ ಕಾರಣ ಈ ಎಲ್ಲ ಸವಲತ್ತುಗಳು ತಾಲೂಕು ವ್ಯಾಪ್ತಿಗೆ ಪ್ರತಿಯೊಂದು ಕೂಡ ಬರುವಂಥ ಅವಕಾಶ ಇವತ್ತು ಆಗ್ತದೆ. ಇದು ಬಂದಾಗಲೂ ಕೂಡ ಮೊನ್ನೆ ಹೇಳಿದ್ದು ಆಯ್ತು ಅಂದರೆ ನಾನು ನನಗೆ ಯಾಕೆ ಅಂತ ಹೇಳಿದರೆ, ನನ್ನ ಕ್ಷೇತ್ರದಲ್ಲಿ ಯಾವುದೊಂದು ಯೋಜನೆ ಬರಲಿ ಅದನ್ನು ಸ್ಟಾರ್ಟ್ ಮಾಡುವಾಗಲೇ ನಾವು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನಾವು ಸ್ಟಾರ್ಟ್ ಮಾಡಿದರೆ ಮತ್ತೆ ನಮ್ಗೆ ಯಾವುದೇ ಕೂಡ ಪ್ರಾಬ್ಲಮ್ ಇಲ್ಲ. ನಾವೇ ಕಣ್ಣು ಮುಚ್ಚಿ ನೋಡೋದು, ಮತ್ತೆ ಸಮಸ್ಯೆ ಜನಕ್ಕೆ ನನ್ನ ಹತ್ರ ಬಂದು ಹೇಳೋದು, ನಾನು ಮತ್ತೆ ಇದನ್ನಂತ ಅಧಿಕಾರಿಗಳನ್ನು ಚರ್ಚೆ ಮಾಡೋದು, ಇದು ನನ್ನ ಈ ಒಂದು ಯೋಜನೆ ಅಂತಲ್ಲ. ನನ್ನ ಯಾವ ಯೋಜನೆ ಆದರೂ ಕೂಡ ಅದು ಸಮರ್ಪಕವಾಗಿ ಏನು ಯಾವುದು ಹೇಗೆ ನೋಡಿಕೊಂಡು ಅದು ಯಾವ ಹಾದಿಯಲ್ಲೋ ಅದೊಂದು ಟ್ರ್ಯಾಕಲ್ಲಿ ಹಾಕಿಬಿಟ್ಟೇ ಹೋಗುವಂಥದ್ದು. ಅದಕ್ಕೆ ನಿನ್ನೆ ಫೋನ್ ಮಾಡಿ ನಾನು ಹೇಳಿದೆ, ಇದರ ಬಗ್ಗೆ ನನಗೆ ಸ್ಪಷ್ಟವಾಗಿ ನನಗೆ ಗೊತ್ತಿರಬೇಕು. ಯಾಕಂತ ಹೇಳಿದರೆ ಇದು ಹೇಗೆ ಏನು ಅನುದಾನ ಬರ್ತದೆ, ಮಕ್ಕಳಿಗೇನು ಸವಲತ್ತಿದೆ, ಅದಕ್ಕೆ ಯಾರಿದೆ, ಇದಕ್ಕೆ ಜವಾಬ್ದಾರಿ ಏನು, ಎಲ್ಲವೂ ಕೂಡ ಸಮರ್ಪಕವಾಗಿ ನೋಡಿ ಆಲೋಚನೆ ಮಾಡಿಕೊಳ್ಳುವಂಥ ವಿಚಾರಕ್ಕೆ ನಾನು ಹೇಳಿದೆ. ಇದನ್ನು ಬಹುಶಃ ನಾವು ಚರ್ಚೆ ಮಾಡಬೇಕಾಗ್ತದೆ. ಮತ್ತು ನಾನು ಹೇಳಿದೆ, ನೀವು ಇವತ್ತು ಬೇಗ ಸ್ಟಾರ್ಟ್ ಮಾಡಿ, ನಾನು ಮತ್ತೆ ಕೂತ್ಕೊಂಡು ಅದರ ಬಗ್ಗೆ ನೋಡ್ತೇನೆ. ಯಾಕಂದರೆ ಯಾರು ಕೆಲಸ ಮಾಡ್ತಾರೆ, ಹೇಗೆ ಮಾಡ್ತಾರೆ, ನಾಳೆ ಏನು ಹೆಚ್ಚು ಕಮ್ಮಿ ಆದರೂ ಕೂಡ ಸರ್ಕಾರದ ವ್ಯವಸ್ಥೆ ಆದಾಗ ಏನಾದರೂ ಮತ್ತು ಬಂದು ನನ್ನ ಜವಾಬ್ದಾರಿ ಯಾರಿದೆ ನನ್ನ ಹತ್ರ. ನನ್ನ ಹತ್ರ ಜನಸಂಬಂಧ ಹೇಳಿದಾಗ ಅದು ನನಗೆ ಗೊತ್ತಿಲ್ಲ ಅಂತೇಳಿ ನನಗೆ ಹೇಳಿದರೆ ಅದು ನಾನು ಸಮರ್ಥವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದೇನೆ ಇವರ ಹತ್ರ, ಏನಂತೇಳಿ ನೀವು ಉದ್ಘಾಟನೆ ಮಾಡಿ ನಾನು ನಾಲ್ದು ಮೀಟಿಂಗ್ ಕರೆದು ಅದಕ್ಕೊಂದು ಟ್ರ್ಯಾಕಲ್ಲಿ ಹಾಕುವ ಅಂತೇಳಿ. ಇಲ್ಲ ಅವ್ರಿಗೆ ಹೆದರಿಕೆ, ನಾನು ಇಲ್ಲದ ಅವರಿಂದ ಸಸ್ಪೆಂಡ್ ಆಗ್ತದೆ ಅಂತೇಳಿ. ನಾನು ಆದರೂ ಸಸ್ಪೆಂಡಲ್ಲಿ ಏನು ಟೆನ್ಷನ್ ಮಾಡಬೇಡಿ ಮತ್ತೆಲ್ಲ ಸರಿ ಆಗ್ತದೆ ಅಂತ ಹೇಳಿದೆ. ಅದರಂತ ಹೋದವ್ರು ಮತ್ತೆ ಬರಲೇ ಇಲ್ಲ, ಮಂಗಳೂರಿಗೆ ಹೋದವ್ರು ವಿಷಯ ಬೇಡ ಅಂತೇಳಿ. ಮತ್ತು ಧನಲಕ್ಷ್ಮಿ ಅವರು ಈಗಲೂ ಹಿಂದಿನಲ್ಲೂ ಪರಿಚಯ, ಅವರ ಮೇಲೆ ನಮಗೆ ಜಾಸ್ತಿ ವಿಶ್ವಾಸ ಇದೆ. ನಮಗೆ ಕರೆಕ್ಟ್ ಟ್ರ್ಯಾಕಲ್ಲಿ ಹೋಗಬೇಕು, ಸಮಸ್ಯೆ ಚೆನ್ನಾಗಿ ಇವತ್ತು ಇರಬೇಕು. ಅದಕ್ಕೆ ಇವತ್ತು ಉದ್ಘಾಟನೆ ಆಗಿದೆ. ಆದಷ್ಟು ಮಕ್ಕಳಲ್ಲಿ ಬಂದು ಉತ್ತಮ ಆಗಲಿ. ಮುಂದಿನ ಯಾವುದು 9 ಮಕ್ಕಳ ಏನು ಜಾಸ್ತಿ ಬರ್ತದೆ ಗೊತ್ತಾದ ನಂತರ ಜಾಸ್ತಿ ಬರ್ತಾರೆ. ಮತ್ತೆ ಅದು ನೀವು 1-2 ತಿಂಗಳಾಗುವಾಗ ನಿಮ್ಮ ಕಾರ್ಯವೈಖರಿ ಹೇಗಿದೆ ಅದು ನೋಡಿಕೊಂಡು ಬರುವಂಥದ್ದು. ನಿಮ್ಮ ಕಾರ್ಯವೈಖರಿ ಸರಿ ಇಲ್ಲ, 9ರಲ್ಲಿ ಮತ್ತೆ ಆರು ಇರುವುದಿಲ್ಲ ಇದಕ್ಕೆ. ಇದರ ನಂತರ ನಾನು ಅದು ಈ ಉದ್ಘಾಟನೆ ಆದ ನಂತರ ಕೂತ್ಕೊಂಡು ನಿಮ್ಮ ಮಹಿಳಾ ಮಂಡಲದವರನ್ನು ಅಧಿಕಾರಿಗಳನ್ನು ನಾನು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಉತ್ತಮವಾಗಿ ತಗೊಂಡು ಹೋಗ್ಬೋದು. ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಟ್ಟರೆ ಆಗೋದಿಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಾಗ ಇನ್ನೊಂದು ಅದ್ಭುತವಾಗಿ ಮಾಡುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ನನಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಾನು ಫ್ರೀ ಆದಾಗ ಮುಂದೆ ರೀತಿ ಹೋಗ್ಬೇಕು, ನಾವು ಕೂತ್ಕೊಂಡು ನಾವು ಚರ್ಚೆ ಮಾಡೋಣ ಕೂಡ ಕರೀತೇನೆ. ನೀವು ಕೂಡ ಅಧಿಕಾರಿ ಚರ್ಚೆ ಮಾಡಿ ಮುಂದೆ ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ. ತುಂಬ ಖುಷಿಯಾಗ್ತದೆ. ನಮ್ಮ ಉಳ್ಳಾಲ ತಾಲೂಕಿನಲ್ಲಿ 300 ಗ್ರಾಮ ಪಂಚಾಯತಲ್ಲಿ ಒಂದು ಶಿಶುಪಾಲನೆ ಇಲಾಖೆ ಒಂದು ಉದ್ಘಾಟನೆ ನಮ್ಮ ಶಾಸಕರು ಮುತುವರ್ಜಿ ವಹಿಸಿ ಇದನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಈಗ ತಾನೇ ಹೇಳಿದರು. ಮುಂದಿನ ದಿನದಲ್ಲಿ ಇದಕ್ಕೆ ಒಂದು ಸ್ವಂತ ಕಟ್ಟಡ ಕೂಡ ಶಾಸಕರ ನಿಧಿಯಿಂದ ಅವರು ಮಾಡ್ತಾರೆ ಅಂತ ಈಗ ತಾನೇ ಹೇಳಿದರು. ಮುಂದಿನ ದಿನದಲ್ಲಿ ಚರ್ಚೆ ಮಾಡಿ ಮಾತಾಡ್ತಾರೆ. ಹಾಗೂ ನಮ್ಮ ಗ್ರಾಮದ ಜನರಿಗೆ ಇದು ಖುಷಿಯ ವಿಷಯ. ಯಾಕಂದರೆ ಇಲ್ಲಿ ಅಕ್ಕಪಕ್ಕ ನಿಟ್ಟೆ ಹಾಸ್ಪಿಟಲ್ ಆಗಿರ್ಬೋದು, ಏನಪ್ಪ ಹಾಸ್ಪಿಟಲ್ ಆಗ್ಬೋದು, ಕನಚೂರು, ಪಾದಮೂರು, ಇಲ್ಲಿ ಕೆಲಸ ಹೋಗುವವರ ತಾಯಂದಿರ ಮಕ್ಕಳನ್ನು ತಂದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ನೋಡಲಿಕ್ಕೆ ಒಂದು ಒಳ್ಳೆಯ ಒಂದು ಶಿಶುಪಾಲನೆ ಕೇಂದ್ರ ಅಂತ ಹೇಳ್ಬೋದು. ಇಲ್ಲಿ ನೋಡುವಾಗ ನಮ್ಮ ಅದರ ಸೇವೆ ಮಾಡಲಿಕ್ಕೆ ಕೂಡ ನಮ್ಮ ಗ್ರಾಮದವರೇ ಇಲ್ಲಿ ಇದ್ದಾರೆ ಮತ್ತು ಬೇರೆ ಪಕ್ಕದ ಗ್ರಾಮದವರು ಸಹ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ತುಂಬ ಖುಷಿ ಆಗ್ತದೆ. ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಅಭಿನಂದಿಸ್ತೇನೆ. ಇದರ ಹಿಂದೆ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಧನಶಗಟ್ಟಿಯವರು ತುಂಬ ವರ್ಕ್ ಮಾಡಿದ್ದಾರೆ. ಇದನ್ನು ರೆಂಟಿಗೆ ಈ ದುರ್ಗಾವಾಹಿನಿಯನ್ನು ಈ ಇಲಾಖೆಗೆ ರೆಂಟಿಗೆ ಅಂತ ಕೊಟ್ಟು ಇಲ್ಲಿನ ನಮ್ಮ 300 ಗ್ರಾಮದ ಮಕ್ಕಳನ್ನು ಒಳ್ಳೆಯ ಎಜುಕೇಷನ್ ಕೊಡಲಿಕ್ಕೆ ಅಂತ ಇಲ್ಲಿ ಸಂಜೆ ಹೊತ್ತು ಟ್ಯೂಷನ್ ಕೂಡ ಕೊಡ್ತಾರೆ. ಸರ್ವಧರ್ಮದ ಜನರನ್ನು ಇಲ್ಲಿ ಸೇರಿಸಿ
ಒಂದು ಜನರ ಒಂದು ಕಾಳಜಿ ಉತ್ಸವವನ್ನು ಇಲ್ಲಿ ದುರ್ಗಾವಾಹಿನಿಯಲ್ಲಿ ಮೊನ್ನೆ ಸಂಜೀವಿನಿ ಒಕ್ಕೂಟ ಕೂಡ ಆಟೋಟ ಮಾಡಿದರು. ಇದು ಕೂಡ ಒಳ್ಳೆಯ ವಿಷಯ ಆಗಿದೆ. ಗ್ರಾಮದಲ್ಲಿ ಇನ್ನೂ ಸಹ ಇಂಥ ಕಾರ್ಯಕ್ರಮ ತುಂಬ ಆಗಲಿ ಅಂತ ನಾನು ಈ ಎಲ್ಲ ಜನರಿಗೆ, ಮಹಿಳೆಯರಿಗೆ ನಾನು ಅಭಿನಂದಿಸ್ತೇನೆ. ಎಲ್ಲರಿಗೆ ಶುಭ ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ನಮ್ಮ ಎಲ್ಲ ಅತಿಥಿ ವರ್ಗದವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ಆತ್ಮೀಯರೇ, ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಗೌರಿ ಹಬ್ಬದ ಮುಂಚಿತವಾಗಿ ದುರ್ಗಾವಾಹಿನಿ ಮಹಿಳಾ ಮಂಡಲ ರಿಜಿಸ್ಟರ್ಡ್ ಕುತ್ತಾರು ಇಲ್ಲಿ ಸರ್ಕಾರದ ವತಿಯಿಂದ ಉಚಿತವಾಗಿ ಶಿಶುಪಾಲನಾ ಕೇಂದ್ರ ಆರಂಭವಾಗಿದೆ. ಈಗಾಗಲೇ ಶಾಸಕರಿಂದ ಮತ್ತು ಉಪನಿರ್ದೇಶಕರಾದಂಥ ಪಾಪ ಬೋವಿಯವರ ಒಂದು ದಿವ್ಯ ಹಸ್ತದಲ್ಲಿ ಈ ಒಂದು ಕೇಂದ್ರ ಉದ್ಘಾಟನೆಯಾಗಿದೆ. ನಮ್ಮ ಕೇಂದ್ರದಲ್ಲಿ ಮುಂದಕ್ಕೆ ಎಲ್ಲ ವರ್ಗದ ಜನರ, ಅಂದರೆ ಮಧ್ಯಮ ವರ್ಗದಿಂದ ಹಿಡಿದು ಅಂತ್ಯೋದಯ ಪರಿಕಲ್ಪನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗುವಂಥವ್ರು ಇರ್ಬೋದು, ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗುವಂಥವ್ರು ಇರ್ಬೋದು, ಅಥವಾ ಬೇರೆ ಯಾವುದೇ ಕೆಲಸಕ್ಕೆ ಹೋಗುವಂಥ ತಾಯಂದಿರ ಪೋಷಕರ 6 ತಿಂಗಳ ಮಗುವಿನಿಂದ 3 ವರ್ಷದ ಮಕ್ಕಳನ್ನು ಇಲ್ಲಿ ಉಚಿತವಾಗಿ ನೋಡ್ತೇವೆ. ಬೆಳಿಗ್ಗೆ 9:30ಯಿಂದ ಸಂಜೆ 5:30 6 ಗಂಟೆ ತನಕ ಆ ಮಕ್ಕಳನ್ನು ಸರ್ಕಾರ ಇವತ್ತು ಉಚಿತವಾಗಿ ನೋಡ್ತದೆ. ಬೇರೆ ಬೇರೆ ನೀವು ತಾವುಗಳು ಗಮನಿಸಿರ್ಬೋದು, ಈಗಾಗಲೇ ಪ್ರೈವೇಟ್ ಇರುವಂತಹ ಬೇಬಿ ಸಿಟ್ಟಿಂಗ್ಸ್ಗಳಲ್ಲಿ ಒಂದು ತಿಂಗಳಿಗೆ ಒಂದು ಮಕ್ಕಳಿಗೆ ಎಷ್ಟೊಂದು ನೀವು ಹಣವನ್ನು ಕಟ್ಟಬೇಕಾಗ್ತದೆ. ಇಲ್ಲಿ 6 ತಿಂಗಳಿಂದ 3 ವರ್ಷದ ಒಳಗಿನ ಯಾವುದೇ ಜಾತಿ ಭೇದ ರಹಿತವಾಗಿ ಎಲ್ಲ ವರ್ಗದ ಒಬ್ಬ ಕೂಲಿ ಕಾರ್ಮಿಕನ ಮಗುವಿನಿಂದ ಹಿಡ್ಕೊಂಡು ಒಂದು ಆಫೀಸರ್ ಲೆವೆಲಲ್ಲಿರುವಂತಹ ಪೋಷಕರ ಮಕ್ಕಳನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಇದೆ. ಇಲ್ಲೊಬ್ಬರು ಶಿಕ್ಷಕರಿರ್ತಾರೆ, 2 ಸಹಾಯಕರಿರ್ತಾರೆ. ನಿಮ್ಮ ಮಕ್ಕಳಿಗೆ ಬೇಕಾಗುವಂತಹ ಆ ಮಗುವಿಗೆ ತಿನ್ನುವಂಥ ವಸ್ತುಗಳನ್ನು ಕೊಟ್ಟು ಆ ಮಗುವನ್ನು ಸಂಜೆ ತನಕ ತನ್ನ ಮಕ್ಕಳಾಗೆ ನೋಡುವಂಥ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ನಮಗೆ ಮಾಡಲಿಕ್ಕೆ ಅನುವನ್ನು ಕೊಟ್ಟಿದೆ. ದುರ್ಗಾವಾಹಿನಿ ಮಹಿಳಾ ಮಂಡಳ ಸದಾ ಸಾಮಾಜಿಕ ಸೇವೆಯೊಂದಿಗೆ ನಿಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ, ನಮ್ಮ ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆಸುಪಾಸಿನಲ್ಲಿರುವಂತಹ ಎಲ್ಲ ನನ್ನ ತಾಯಂದಿರಲ್ಲಿ, ಸಹೋದರಿಯರಲ್ಲಿ, ಪೋಷಕರಲ್ಲಿ ಮನವಿ, ನಿಮ್ಮ ಕ್ಷೇತ್ರದಲ್ಲಿ ಇಂತಹ ಮಕ್ಕಳಿದ್ರೆ ಅಂತ ತಾಯಂದಿರು ನಮ್ಮ ಸಂಸ್ಥೆಯನ್ನು ಬಂದು ಸಂಪರ್ಕಿಸ್ಬೋದು. ಇಲ್ಲಿ ನಮ್ಮ ಸಂಪರ್ಕಿಸಿ ನಿಮ್ಮ ಫೋನ್ ನಂಬರ್, ನಿಮ್ಮ ವಿಳಾಸವನ್ನು, ನಿಮ್ಮ ಮಕ್ಕಳ ಒಂದು ಡೀಟೇಲನ್ನು ಕೊಡಬೇಕಾಗತ್ತೆ. ತಾವೆಲ್ಲರೂ ಕೂಡ ನಮ್ಮ ಜೊತೆ ಸಹಕರಿಸ್ತೀರಾ. ಈಗಾಗಲೇ ನಮಗೆ ಮಕ್ಕಳ ಅಡ್ಮಿಷನ್ಗಳು ಆರಂಭವಾಗಿದೆ. ಇದು ಸರ್ಕಾರದ ಉಚಿತ ಸೇವೆ, ಯಾವುದೇ ಒಂದು ಹಣವನ್ನು ನಿಮಗೆ ಕಟ್ಟಲಿಕ್ಕೆ ಇಲ್ಲ, ಸರ್ಕಾರವೇ ಇದರ ಒಂದು ವೆಚ್ಚವನ್ನು ಭರಿಸ್ತದೆ ಅಂತ ಹೇಳ್ತಾ, ಇಂಥ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದ ರಾಜ್ಯ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರುಗಳಿಗೆ, ಶಾಸಕರುಗಳಿಗೆ ನಾವು ವಿಶೇಷವಾದಂಥ ಅಭಿನಂದನೆಯನ್ನು ದುರ್ಗಾವಾಹಿನಿ ಮಹಿಳಾ ಮಂಡಳ ಮತ್ತು ನಮ್ಮ ಇಲ್ಲಿಯ ಜನತೆಯ ಪರವಾಗಿ ನೀಡ್ತಾ ಇದ್ದೇವೆ. ಧನ್ಯವಾದ.